ಸೂರಜ್ ಅವರು ಸ್ಥಳೀಯರಾಗಿರುವಂತಹ ಸೂರಜ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈಗ ಒಂದು ಸರ್ಕಾರಿ ಶಾಲೆ ಇದೆ ಅಂತ ಅದರ ಪಕ್ಕ ಈ ರೀತಿಯಾಗಿ ಏನು ಬೇಕಾಬಿಟ್ಟಿಯಾಗಿ ಕಸ ತ್ಯಾಜ್ಯಗಳನ್ನೆಲ್ಲ ಎಸೆಯುವುದಂತ ಹೇಳಿದ್ರೆ ಏನ್ ಹೇಳ್ತೀರಿ ಸೂರಜ್ ಅವರೇ? ಸರ್, ಪಡುಮಾರಡು ಗ್ರಾಮದ ಟೆಕ್ಕಲ್ ಹ್ಮ್ ಹ್ಮ್ 1984ರಲ್ಲಿ ಒಂದು ಸರ್ಕಾರಿ ಶಾಲೆ ಶುರುವಾಗಿತ್ತು. ಹಾ ಅದಾದ ನಂತರ ಶಾಲೆಯ ಬಿಲ್ಡಿಂಗ್ ದುರವಸ್ಥೆಗೆ ಬಂದು ಹ್ಮ್ ಮತ್ತು ಟೀಚರ್ನ ಸಮಸ್ಯೆಯಿಂದಾಗಿ ಒಂದು 3-4 ವರ್ಷದಿಂದ ನಿಂತೋಗಿತ್ತು. ಸರಿ. ಅದರ ನಡುವೆ ಕಳೆದ ವರ್ಷದಿಂದ ನಾವು ಪಂಚಾಯತ್ನ ಆಡಳಿತಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಹ್ಮ್ ಅಲ್ಲೊಂದು ಆ ಭಾಗದ ಜನರಿಗೆ ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ 3-4 ಕಿಲೋಮೀಟರ್ ದೂರ ಹೋಗ್ಬೇಕು. ಓಕೆ. ಮತ್ತೆ ತೀರಾ ಕೆಟ್ಟದಾದ ರಸ್ತೆ. ಹ್ಮ್ 2 ವರ್ಷಗಳ ಹಿಂದೆ ರಿಕ್ಷಾದ ಮೂಲಕ ಒಂದು 10 ಮಕ್ಕಳು ಆ ಕಡೆ ಇನ್ನೊಂದು ಬದಿಗೆ ಹೋಗ್ತವೆ. ಹ್ಮ್ ಆದ್ರೆ ಈ ಕೋವಿಡ್ ನ ಕಾರಣದಿಂದ ಒಂದಷ್ಟು ಜನ ಬೇರೆ ಬೇರೆ ಊರ್ನ ಕಳಿಸಿದವರು ಈಗ ಮತ್ತೆ ವಾಪಸ್ ಆ ಊರಿಗೆ ಬಂದಿದ್ದಾರೆ. ಹ್ಮ್ ಮತ್ತೆ ರಿಕ್ಷಾದವರು ಕೂಡ ಬರ್ಲಿಕ್ಕೆ ಕೇಳುತ್ತಿಲ್ಲ. ಹಾಗಾಗಿ ಶಾಲೆಯನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಕಳೆದ ವರ್ಷ ನಾವು ಮನವಿಯನ್ನು ಕೊಟ್ಟಿದ್ವಿ. ಹ್ಮ್ ಶಿಕ್ಷಣ ಇಲಾಖೆ ಅದನ್ನ ಪುರಸ್ಕರಿಸಿ ಸ್ಯಾಂಕ್ಷನ್ ಕೂಡ ಮಾಡಿಕೊಟ್ಟಿದೆ. ಓಕೆ. ಅದರ ನಡುವೆ ಹ್ಮ್ ಇಲ್ಲಿ ಪಂಚಾಯತ್ನ ಅಧ್ಯಕ್ಷರ ಗಮನಕ್ಕೆ ತರದೆ ಹ್ಮ್ ಇಲ್ಲಿ ಘನತ್ಯಾಜ್ಯ ಘಟಕ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಏನು ಈ ಘನತ್ಯಾಜ್ಯ ಘಟಕದ ಫೈಲ್ ಅನ್ನು ಕಳಿಸಿದ್ದಾರೆ, ಅದರಲ್ಲಿ ಅಧ್ಯಕ್ಷ ಸೈನ್ ಇಲ್ಲ ಅಂತ ಅಧ್ಯಕ್ಷ ಹೇಳ್ತಿದ್ದಾರೆ. ಮತ್ತು ನಾವು ಚೆಕ್ ಮಾಡಿದಾಗ್ಲೂ ಅದ್ರಲ್ಲಿ ಅಧ್ಯಕ್ಷ ಸೈನ್ ಇರಲಿಲ್ಲ. ಎರಡನೇದು, ಶಾಲೆಯ ಜಾಗದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯಿಂದ ಎನ್ಒಸಿ ಬೇಕಿತ್ತು, ಅದನ್ನು ಕೂಡ ಈ ತನಕ ಪಡೆದಿಲ್ಲ. ಈ ಕಡೆ ಶಾಲೆ ಪ್ರಯತ್ನ ನಾವು ಶಾಲೆ ಆಗ್ಬೇಕು ಅನ್ನೋ ಪ್ರಯತ್ನದಲ್ಲಿ ಬೇಕಾದ್ರೆ ಇವರು ಈ ರೀತಿ ಮಾಡಿದ್ದಾರೆ. ಹಾಗಾಗಿ ನಾವು ಸುಮಾರು ಮನವಿಗಳನ್ನು ಕೊಟ್ಟು ಬೇಸತ್ತು ಜಿಲ್ಲಾಧಿಕಾರಿ ಕಚೇರಿ ತನಕ ಹೋಗಿದ್ವಿ. ಅನಿವಾರ್ಯವಾಗಿ ನಾವು ಅಲ್ಲಿಯ ಗ್ರಾಮಸ್ಥರೆಲ್ಲ ಸೇರಿ ನಾವು ನಿನ್ನೆ ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಮ್ಮ ಭಾಗಕ್ಕೆ ಏನು ಅನ್ಯಾಯ ಆಗ್ತಿದೆ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿರುವಂತದ್ದು. ಇನ್ನೂ ಕೂಡ ಇದನ್ನ ಮುಂದುವರಿಸಿಟ್ಟು ಹೋದ್ರೆ 1 ವಾರಗಳ ಕಾಲ 15 ದಿವಸಗಳ ಕಾಲ ನಾವು ಕಾಯ್ತೇವೆ. ಶಾಲೆಯನ್ನು ಶುರುಪಡದೆ ಹೋದ್ರೆ ನಾವು ಖಂಡಿತವಾಗಿ ಕೂಡ ಮೂಡುಬಿದಿರೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡೋದಿದ್ದೇವೆ. ಈಗ ಸೂರಜ್ ಜೈನ್ ಅವರೇ, ನೀವು ಮನವಿ ಕೊಡುವಂತ ಸಂದರ್ಭದಲ್ಲಿ ಸ್ಥಳೀಯ ಪಂಚಾಯತ್ನವರು ಏನ್ ಹೇಳ್ತಾರೆ? ಪಂಚಾಯತ್ನವರು ಪಂಚಾಯತ್ ಅಧ್ಯಕ್ಷ ಏನೇ ರೀತಿ ನನ್ನ ಸೈನ್ ಇಲ್ಲಿ ಗಮನಕ್ಕೆ ನನ್ನ ಗಮನಕ್ಕೆ ಬರದೆ ಈ ತರ ನಡೆದಿದೆ. ನಾಳೆ ಇದನ್ನ ಮೀಟಿಂಗ್ ಅಲ್ಲಿ ಇಟ್ಟು ಏನು ಈ ರೀತಿ ಆಗಿದೆ ಅದನ್ನ ಒಂದು 27ನೇ ತಾರೀಕಿಗೆ ಇಲಾಖಾ ಎನ್ಕ್ವೈರಿಗೆ ಕೊಟ್ಟಿದ್ದಾರೆ. 2ನೇದು ಇವತ್ತು ಮೀಟಿಂಗ್ ಇದೆ. ಮೀಟಿಂಗ್ ಅಲ್ಲಿ ನಾವು ಅದನ್ನ ಪ್ಲೇಸ್ ಅನ್ನು ಚೇಂಜಸ್ ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. 3ನೇದು ಇರುವಂತದ್ದು ಶಾಲೆ ಇರುವಂತದ್ದು ಸರ್ವೆ ನಂಬರ್ 143 ಘಟಕದ್ದು ಇದ್ದದ್ದು 142ರಲ್ಲಿ. ಈ 142ಅನ್ನ ತಿದ್ದಿ ಯಾರ ಗಮನಕ್ಕೂ ಬರುತ್ತೆ 143 ಹೇಗೆ ಬಂತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನ 27ನೇ ತಾರೀಕಿಗೆ ಈ ಡಿಪಾರ್ಟ್ಮೆಂಟ್ ನ ಎನ್ಕ್ವೈರಿ ಮಾಡ್ತೇವೆ ಅಂತ ನಿನ್ನೆ ತಾಲೂಕ್ ಪಂಚಾಯತ್ ನ ಪ್ರಮುಖರು ಬಂದು ಹೇಳಿದ್ದಾರೆ. ಅಂದ್ರೆ ಯಾಕೆ ಈ ರೀತಿಯಾಗಿ ಇದೇ ಜಾಗವನ್ನು ಆಯ್ದುಕೊಳ್ಳಲಾಯಿತು? ಪಡುಮಾರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು 60 ಎಕರೆ ಜಾಗ ಸ್ಮಶಾನ ಮತ್ತು ಇದಕ್ಕಾಗಿ ಇಟ್ಟಂತ ಖಾಲಿ ಜಾಗ ಇದೆ. ಆ ಜಾಗದಲ್ಲಿ ಮಾಡ್ಬೋದು. ಅಲ್ಲಿ ಯಾವ್ದು ಮನೆಗಳಿಲ್ಲ, ಖಾಲಿ ಜಾಗ 60 ಎಕರೆ ಇದೆ. ಇದಿರುವಂತದ್ದು 1.5 ಎಕರೆ. ಅದೆಲ್ಲಿ ಸರ್ 60 ಎಕರೆ ಜಾಗ ಎಲ್ಲಿ ಇರುವಂತದ್ದು? ಅಮನ್ ಬಿಟ್ಟು ಟೆಕ್ಟಲ್ ಬಾರ್ಡರ್ ಬರ್ತದೆ. ಯಾರ್ದು ಕೂಡ ಅಬ್ಜೆಕ್ಷನ್ ಇಲ್ಲ. ಈಗ ಸಾಮಾನ್ಯವಾಗಿ ಅದೊಂದು ಕಾಮನ್ ಸೆನ್ಸ್ ಅಲ್ವಾ? ಎಲ್ಲಿ ವಿಸ್ತಾರವಾದಂತಹ ಖಾಲಿ ಜಾಗ ಉಂಟು ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಲ್ಲ, ಎಲ್ಲಿ ಪುಟ್ಟ ಮಕ್ಕಳು ವಿದ್ಯೆ ಕಲೀಲಿಕ್ಕೆ ಬರ್ತಾರೆ ಅಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಅದಕ್ಕೇನು ಭಾರಿ ದೊಡ್ಡ ಸರ್ವೆ ನಂಬರ್ ಅನ್ನು ತಿದ್ದುದು, ಪಂಚಾಯತ್ ನ ಪಿಡಿಒ ಅವರ ಗಮನಕ್ಕೆ ತರದೆ, ಪಂಚಾಯತ್ ನ ಅಧ್ಯಕ್ಷ ಗಮನಕ್ಕೆ ತರದೆ ಅದನ್ನ ಹೇಗೆ ನಮ್ಮ ಎಸಿ ಅವರ ತನಕ ಹೋಯ್ತು ಅನ್ನೋದನ್ನು ಕೂಡ ನಾವು ಎನ್ಕ್ವೈರಿ ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿದ್ದೇವೆ. ಅಂದ್ರೆ ಬಹುಶಃ ಯಾರದೋ ಒಂದು ಕಾರಣದ ಕೈವಾಡ ಇರಬಹುದು. ಖಂಡಿತ ಅಲ್ವಾ? ಈಗ ಹೇಗಿದ್ರು ಸರ್ಕಾರಿ ಶಾಲೆ ಅಲ್ವಾ? ರಾಜಕೀಯ ಕುತಂತ್ರವನ್ನ ಪಾಪ ಮಕ್ಕಳ ಮೇಲೆ ಯಾಕೆ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಎಸ್, ಎಕ್ಸಾಕ್ಟ್ಲಿ. ಈಗ ಪಾಪ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳು ಈಗ ಒಂದು ಖಾಸಗಿ ಶಾಲೆ ಆದರೆ ಖಾಸಗಿ ಶಾಲೆಯ ಬರುವ ಮಕ್ಕಳು ಅವರ ಪೋಷಕರು ಎಲ್ಲ ಸ್ವಲ್ಪ ಏನು ಬಲವಂತರೇ ಇರ್ತಾರೆ. ಸರ್ಕಾರಿ ಶಾಲೆಗೆ ಈಗ ನಿಮ್ಮಂಥವರು ಅಲ್ಲಿ ಸ್ಥಳೀಯರು ಒಂದು ಸಾಮಾಜಿಕ ಕಳಕಳಿ ಇರುವ ಕಾರಣದಿಂದಾಗಿ ನೀವು ಹೋಗಿ ಮುಂದೆ ನಿಂತಿದ್ದೀರಿ.
ಅಲ್ವಾ? ಇದೆ ಏನಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ನಿನ್ನೆಲ್ಲ ಬೆದರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಓಹೋ, ಅಲ್ಲಿ ತನಕ ಹೋಗಿದೆ ವಿಷಯ. ಹೌದೌದು. ಓಹೋ, ಈ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು. ಅಂದ್ರೆ ಶಿಕ್ಷಣ ಇಲಾಖೆ ಅನ್ನೋದು ಜನರಿಗೆ ಗೊತ್ತಾಗ್ಬೇಕು ಇದರಿಂದ ಯಾರಿದ್ದಾರೆ. ಶಿಕ್ಷಣ ಇಲಾಖೆ ಅಧಿಕಾರಿ ಅವರಿಗೆ ನೀವು ಹೇಗೆ ಇನ್ಸ್ಪೆಕ್ಷನ್ ಮಾಡಕ್ಕೆ ಬರ್ತೀರಿ, ನಾವು ನೋಡಿಕೊಳ್ತೇವೆ ಅಂತ ಇರಬಹುದು ತನಿಖೆ, ಇವ್ರದ್ದು ಬೆದರಿಕೆ. ನೀವು ಹೇಗೆ ಯಾರ ಹತ್ರ ಕೇಳಿ ಬಂದ್ರಿ ಅನ್ನೋದನ್ನು ಜೋರು ಮಾಡಿದ್ದಾರೆ. ಓಹೋ, ಅಂದ್ರೆ ಆ ತನಕ ಬಂದು ಮುಟ್ಟಿದೆ ಅಂದ್ರೆ ಸರ್ಕಾರಿ ಶಾಲೆ ಮುಚ್ಚಿ ಹೋದ್ರೂ ತೊಂದರೆ ಇಲ್ಲ ಅಂತ. ಹೌದು ಹೌದು ಹೌದು. ಈಗ ಇದರ ಹಿಂದೆ ಇರುವವರ ಮನಸ್ಸು ಮತ್ತು ಅವರ ಉದ್ದೇಶ ಅಷ್ಟೇ ನೋಡಿ. ಸರ್ಕಾರಿ ಶಾಲೆ ಮುಚ್ಚಿ ಹೋದ್ರೂ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ನಮ್ಮ ಕೆಲಸ ಆಗಬೇಕು, ನಮ್ಮ ರಾಜಕೀಯ ಹಿತಸಾಧನೆ ಆಗಬೇಕು. ಅಲ್ವಾ? ಒಂದು ಏನ್ ಗೊತ್ತಾಗ, ಈ ಸ್ಥಳಕ್ಕೆ ಒಂದು ನಿಮ್ಮ ಕಚೇರಿಯಿಂದ ಯಾರನ್ನಾದ್ರೂ ಕಳಿಸಿದ್ರೆ ಈ ಸಂಬಂಧಪಟ್ಟಂತೆ ಗ್ರಾಮದ ಜನರನ್ನು ಸೇರಿಸಿ ಏನು ನಮ್ಮ ಅಭಿಪ್ರಾಯ ಇದೆ, ಸರಿಸುಮಾರು ಒಂದು 50ರಿಂದ 60 ಮನೆ ಇದೆ ತೀರಾ ಹಿಂದುಳಿದಂತ ದಲಿತರಿರುವಂತ ಮನೆಗಳಲ್ಲಿ. ಖಂಡಿತ ಖಂಡಿತ ಖಂಡಿತ. ಅಂದ್ರೆ ಅವರನ್ನ ಅವರ ಪರವಾಗಿ ನಿಲ್ಲುವರು ಯಾರು ಇಲ್ಲ, ನಾವು ಮಾಡಿ ನಡೀತದೆ ಅನ್ನೋ ಭಾವನೆ ಇದೆ. ಇಲ್ಲ ಇಲ್ಲ, ಖಂಡಿತ ಖಂಡಿತ ಆ ರೀತಿ ಆಗಬಾರದು ಜೈನವರೇ, ಖಂಡಿತ ಆ ರೀತಿ ಆಗಬಾರದು. ನಾವು ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಒಂದು ಮಾತನಾಡುವಂಥ ಅಧಿಕಾರ ಮತ್ತು ನೆಮ್ಮದಿಯಿಂದ ಬದುಕುವಂಥ ಅಧಿಕಾರ ಮತ್ತು ಉಚಿತವಾಗಿ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಳ್ಳುವಂಥ ಅಧಿಕಾರ ಮತ್ತು ಹಕ್ಕುಗಳಿದ್ದಾವೆ. ಸೊ ಈಗ ನೀವು ಎದುರು ನಿಂತು ಇಷ್ಟು ಮಾತಾಡ್ತೀರಿ, ಎದುರು ನಿಂತು ಇಷ್ಟು ಏನು ಜನರನ್ನು ಒಟ್ಟು ಸೇರಿಸಿ ದೂರು ಕೊಡ್ತೀರಿ ಇಲಾಖೆಗಳಿಗೆ ಅಂತ ಹೇಳಿದರೆ ಖಂಡಿತ ನಾವು ನಿಮ್ಮ ಬೆಂಬಲಕ್ಕೆ ಇದ್ದಾವೆ, ನೋ ಪ್ರಾಬ್ಲಮ್. ಎಟ್ ಎನಿ ಕಾಸ್ಟ್ ನಾವು ನಿಮ್ಮ ಬೆಂಬಲಕ್ಕೆ ಇರ್ತೇವೆ. ಒಂದು ಸರ್ಕಾರಿ ಶಾಲೆ, ಅಲ್ಲಿಯ ಬಡ ಜನರ ಮಕ್ಕಳು ಅವರ ಹಿತ ಕಾಪಾಡುವಂಥದ್ದು ಮತ್ತು ಜೊತೆಗೆ ಒಂದು ಶಾಲೆಯನ್ನು ಉಳಿಸುವಂಥದ್ದು. ನಿನ್ನೆ ಬಂದಿರೋರು ಎಲ್ಲೂ ಕೂಡ ಸರ್ ಅದೇ ಮತ್ತೆ ನಿನ್ನೆ ಅವ್ರು ಯಾರು ಕೂಡ ಕೆಲ್ಸಕ್ಕೆ ಹೋಗಿಲ್ಲ. ಅವ್ರಿಗೆ 1 ವಾರ ಕೆಲ್ಸಕ್ಕೆ ರಜೆ ಹಾಕಿದ್ರೆ ಊಟಕ್ಕೆ ಕಷ್ಟ ಆಗುವಂತ ಪರಿಸ್ಥಿತಿ ಇದೆ, ಸರಿಯಾದ ರಸ್ತೆ ಇಲ್ಲ, ಈಗ ಶಾಲೆಯನ್ನು ಕೂಡ ಮುಚ್ಚಿದ್ದಾರೆ. ಈಗ ಈ ಶಾಲೆಯಲ್ಲಿ ಯಾವ ತರಗತಿಯಿಂದ ಯಾವ ತರಗತಿ ತನಕ ಕ್ಲಾಸಸ್ಗಳಿದ್ದಾವೆ? 4 ಇತ್ತು, ಈಗ ಮತ್ತೆ ಅಂಗನವಾಡಿಯಿಂದ ಶುರು ಮಾಡಿ ಈ ವರ್ಷ ಶುರು ಆಗ್ತದೆ. ಓಕೆ 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 ಓಕೆ. ಪರ್ಮಿಷನ್ ಸಿಕ್ಕಿದೆ ಶಿಕ್ಷಣ ಇಲಾಖೆ. ಇಲಾಖೆಯಿಂದ ಪರ್ಮಿಷನ್ ಕೂಡ ಸಿಕ್ಕಿದೆ. ಎಸ್. ನೀವು ನಿಮ್ಮ ಹೋರಾಟವನ್ನು ಮುಂದುವರಿಸಿ. ಜಿಲ್ಲಾಧಿಕಾರಿ ಅವರು ಏನು ಹೇಳಿದ್ರು? ಜಿಲ್ಲಾಧಿಕಾರಿ ಅವರು ಶಾಲೆಯ ಜಾಗದಲ್ಲಿ ನಾವು ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ನಾವು ಗ್ರಾಮಸ್ಥರೆಲ್ಲ ಹೋಗಿದ್ವಿ ಜಿಲ್ಲಾಧಿಕಾರಿ ಅವರ ಹತ್ರ. ಅದರ ನಂತರ AC ಕಚೇರಿಯಲ್ಲಿ ಇದನ್ನ ಫೈಲ್ ಮೂವ್ ಮಾಡಿದ್ದಾರೆ. AC ಕಚೇರಿಯಲ್ಲಿ ತಿರ್ಗಾ ಫೈಲ್ ಮೂವ್ ಮಾಡಿದ್ದಾರೆ. ಅಂದ್ರೆ ರಾಜಕೀಯ ಪ್ರಭಾವ, ಒತ್ತಡ ಸ್ವಲ್ಪ ಜೋರಾಗಿ ಇದ್ದಾಗಿ ಕಾಣಿಸ್ತಾ ಉಂಟು. ಎಸ್ ಜೈನ್ ಅವರೇ, ಹಲೋ. ಎಸ್ ಜೈನ್ ಅವರ ಸಂಪರ್ಕ ಕಡಿತವಾಗಿದೆ. ನೀವು ಕೇಳಿರ್ಬೋದು ವೀಕ್ಷಕರೇ ಸೂರಜ್ ಜೈನ್ ಅವರ ಮಾತುಗಳನ್ನು. ಎಸ್, ಒಂದು ಹಳ್ಳಿಯಲ್ಲಿ, ಒಂದು ಗ್ರಾಮೀಣ ಭಾಗದಲ್ಲಿ ಬಡ ಬಗ್ಗ ಜನರ ಮಕ್ಕಳು ಬರ್ತಾ ಇರುವಂಥ ಸರ್ಕಾರಿ ಶಾಲೆಯನ್ನು ಮುಗಿಸಲಿಕ್ಕೆ, ಸರ್ಕಾರಿ ಶಾಲೆಯನ್ನು ವಸ್ತುಶಃ ಬಾಗಿಲು ಹಾಕಲಿಕ್ಕೆ ಯಾವ ರೀತಿಯ ಸಂಚುಗಳು ಕುತಂತ್ರಗಳು ನಡೆಯುತ್ತೆ. ಸ್ಥಳೀಯ ಪಂಚಾಯತ್ ಅಧ್ಯಕ್ಷರು ಹೇಳ್ತಾರೆ, ನನ್ನ ಗಮನಕ್ಕೆ ಬರಲಿಲ್ಲ, ನನ್ನ ಸಹಿ ಇಲ್ಲದೆ ಪತ್ರ ಮುಂದಕ್ಕೆ ಹೋಗಿದೆ ಅಂತ. ಇರಲೂಬಹುದು, ಬಹುಶಃ ಪಂಚಾಯತ್ ಅಧ್ಯಕ್ಷರು ಈ ಸರ್ಕಾರಿ ಶಾಲೆಗೆ ಬೆಂಬಲ ಕೊಡಬಹುದು, ಈ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬೆಂಬಲ ಕೊಡಬಹುದು, ಈ ಸರ್ಕಾರಿ ಶಾಲೆಗೆ ಬರ್ತಾ ಇರುವಂಥ ಮಕ್ಕಳ ಪೋಷಕರಿಗೆ ಬೆಂಬಲ ಕೊಡಬಹುದು ಅನ್ನುವ ಒಂದು ಹೂವೆಯಿಂದ ಅವರನ್ನು ಕತ್ತಲ್ಲಿ ಇಟ್ಟಿರಲೂಬಹುದು. ಅದು ಆಮೇಲೆ ವಿಚಾರ. ಆದರೆ ಸೂರಜ್ ಜೈನ್ ಅವರು ಹೇಳಿದಂಥ ವಿಚಾರ ಮಾತ್ರ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಅರ್ಥ ಮಾಡಿಕೊಳ್ಳಬೇಕು. ಬುದ್ಧಿವಂತರ ಜಿಲ್ಲೆಯ ಜನ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಊರಿನಲ್ಲಿರುವಂಥ ಒಂದು ಶಾಲೆಯನ್ನು ವ್ಯವಸ್ಥಿತವಾಗಿ ಕೊಲ್ಲುವುದು ಕೇವಲ ಮನುಷ್ಯರನ್ನು ಮಾತ್ರ ಅಲ್ಲ, ಮನುಷ್ಯರನ್ನು ಸೃಷ್ಟಿ ಮಾಡುವಂಥ ಶಾಲೆಗಳನ್ನು ಕೂಡ ಕೊಲ್ಲುವುದೇ. ಸೊ ಒಂದು ಶಾಲೆಯನ್ನು ಕೊಲ್ಲಲು ಯಾವ ರೀತಿಯ ಸಂಚು ನಡೀತಾ ಉಂಟು ಅಂತ, ಈ ಸಂಚಿನ ವಿರುದ್ಧ ಸ್ಥಳೀಯ ಜನರು ಮಾತನಾಡಬೇಕು, ಖಂಡಿತವಾಗಿ ಮಾತನಾಡಬೇಕು. ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ.